ಸೊಲ್ಮೆಲು ನಮ ಕುಡ್ಲ ತೊಡು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಕುಡ್ಲದ ಮೀನುಗಾರಿಕೆ ಕಾಲೇಜಿನ ವಿಶ್ವವಿದ್ಯಾನಿಲಯ ಮಲ್ಪರೆ ಒತ್ತಾಯ ಮಲ್ತದ ಎಕ್ಕೂರು ಕಾಲೇಜ್ ಕಲ್ಪನಕ್ಲ ಪ್ರತಿಭಟನೆ ಡಿಸಿ ಬುರ್ದುಬುಡ್ನ ಜಾಗೆ ಸಂಬಂಧ ಕುಡ್ಲಡ್ ದಲಿತ ಸಂಘಟನೆದ ಸಮನ್ವಯ ಸಮಿತಿದ ಧರಣಿ ಪ್ರತಿಭಟನೆ ಕುರಿಯ ಗಣಪತಿ ಶಾಸ್ತ್ರಿ ಬೊಕ್ಕ ಸೀತಾರಾಮ್ ಕುಮಾರ್ ಕಟೀಲ್ರಿಗೆ ಬೋಳೂರು ದೋಗ್ರ ಪೂಜಾರಿ ಪ್ರಶಸ್ತಿದ ಮರ್ಯಾದೆ ಸಾಮರ್ಥ್ಯ ಅಭ್ಯಾಸ ನೀತಿ ನಿಯಮ ಎತ್ತಂಡ ಪ್ರತಿಯೊರಿನ ಸಾಧನೆ ಮಲ್ಪಲಿ ಡಾಕ್ಟರ್ PS ಎಡಪಡಿತಾಯ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶ್ರೀ ದತ್ತ ಮಹಾಯಾಗ ಸಪ್ತಾಹ ಬೊಕ್ಕ ಹರಿಕಥಾ ಸಪ್ತಾಹ ಮುಗಿತಲ ಸ್ವಾಮೀಜಿ ಹಿಡಿದು ಧರ್ಮ ಸಂದೇಶ ಕುಡ್ಲಡ್ ಜಿಲ್ಲಾ ಮಟ್ಟದ ವಾರ್ತಾ ಮಾಡಿಲಿನ ವರ್ಷದ ಬುಧಕೂಟ ಜಪ್ಪಮುಗೇರ್ ಆರ್ಯ ಮರಾಠ ಭವನಡು ಆರ್ಯ ಯನೆ ಮರಾಠ ಸಮಾಜ ಸಂಘದ ಮಹಾಸಭೆ ಇತ್ತೆ ವಾರ್ತೆದ ವಿವರ ಕುಡ್ಲದ ಮೀನುಗಾರಿಕಾ ಮಹಾವಿದ್ಯಾಲಯಡು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮಲ್ಪನ ಬದಲು ಮೀನುಗಾರಿಕಾ ಸಂಶೋಧನೆ ಬೊಕ ತಂತ್ರಜ್ಞಾನ ಸಂಸ್ಥೆ ಆದ ಬದಲ್ ಮಲ್ಪನೆಕ್ ಮೀನುಗಾರಿಕೆ ಕಲ್ಪನಕ್ಲು ಭಾರಿ ಇರೋದ ತೋಜಾದೇರ ಸೋಮವಾರ ಎಕ್ಕೂರದ ಮೀನುಗಾರಿಕೆ ಕಾಲೇಜ್ ಪ್ರತಿಭಟನೆ ನಡಪಾಯಿರು ಮೀನುಗಾರಿಕಾ ಮಹಾವಿದ್ಯಾಲಯ ಕುಡ್ಲ ಇಂದಿನ ಮಿತ್ತಮಟ್ಟಗು ಏರಾದ ಹೊಸ ಮೀನುಗಾರಿಕಾ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಮಲ್ಪನ ಬದಲು ಮೀನುಗಾರಿಕಾ ಸಂಶೋಧನೆ ಬೊಕ್ಕ ತಂತ್ರಜ್ಞಾನ ಸಂಸ್ಥೆ ಆದ ಬದಲ್ ಮಲ್ಪನೆಕ್ ಕಲ್ಪನಕ್ಲು ಭಾರಿ ವಿರೋಧ ಮಲ್ತದೇರ ಸೋಮವಾರ ಎಕ್ಕೂರ್ದ ಫಿಶರೀಸ್ ಕಾಲೇಜ್ ಶಾಂತಿಡ್ ಸತ್ಯಾಗ್ರಹ ನಡಪಾಯಿರು ಕರ್ನಾಟಕ ಪಶು ವೈದ್ಯಕೀಯ ಬೊಕ್ಕ ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯನು ಖಾಸಗೀಕರಣ ಮಲ್ಪನ ಕುತಂತ್ರ ಕೈಬಿಡೋಡು ಬೊಕ್ಕ ಡೀನ್ ಎ ಸೆಂಥಿಲ್ವೆಲ್ರನ್ ವರ್ಗ ಮಲ್ತದ ಕನ್ನಡ ಬರ್ಪುನ ಹಿರಿಯ ಎಡ್ಡೆ ಅಧಿಕಾರನ ದೇವುಡೊಂದು ವಿದ್ಯಾರ್ಥಿಗಳು ಒತ್ತಾಯ ಮಲ್ತೇರು ನಮ್ಮ ಈ ಒಂದು ಶಾಂತಿಯುತ ಸತ್ಯಾಗ್ರಹ ನಮ್ಮ ಕಾಲೇಜನ್ನು ಮೀನುಗಾರಿಕಾ ಮಹಾವಿದ್ಯಾಲಯ ಕಾಲೇಜನ್ನು ಯೂನಿವರ್ಸಿಟಿಯ ಅಂಡರಿಂದ ಬೇರ್ಪಡಿಸಿ ಸಂಪೂರ್ಣ ಆಟೋನಮಸ್ ಒಂದು ಸಂಸ್ಥೆಯಾಗಿ ಇನ್ಸ್ಟಿಟ್ಯೂಟ್ ಆಗಿ ಮಾರ್ಪಡೋಕ್ಕೆ ಎಲ್ಲ ಥರದ ಒಂದು ಪಿತೂರಿಗಳು ಎಲ್ಲ ಥರದ ಒಂದು ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಅದಕ್ಕೋಸ್ಕರ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲ. ನಮ್ಮ ಡೀನ್ರವರಾಗಿರುವಂಥ ಸೆಂಥಿಲ್ವೇಲ್ ಅವರು ನೀವು ಹೇಗೋ ನಮ್ಮ ಅಮ್ಮೋಗ್ ಸರ್ ಅಂತ ಹೇಳಿದ್ದಾರೆ, ಅವರು ತಪ್ಪು ಮಾಹಿತಿ ಸರ್ಕಾರಕ್ಕೆ ಕೊಟ್ಟಿದ್ದಾರಂತ. ಮತ್ತು ಇನ್ನೊಂದು ಅವ್ರದ್ದು ಅಪಾಯಿಂಟ್ಮೆಂಟೇ ನಮ್ಮ ಕಾಲೇಜಿಗೆ ಇಲ್ಲಿಗಲ್ ಆಗಿದೆ. ಅದನ್ನು ತುಂಬ ಜನ ಇಲ್ಲಿ ಎಂಪ್ಲಾಯೀಸು ಕಂಪ್ಲೇಂಟ್ ಮಾಡಿದ್ದಕ್ಕೆ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಅವರು ಒಂದು ಡಿಸಿಷನ್ ತೊಗೊಳ್ತಾರೆ ದ್ಯಾಟ್ ಅವ್ರದ್ದು ಇಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲಿಗಲ್ ಆಗೋದ್ರಿಂದ ಅವರನ್ನು ಇಲ್ಲಿ ಟರ್ಮಿನೇಟ್ ಮಾಡಬೇಕು. ಬಟ್ 1 ವರ್ಷ ಅವರಿಗೆ ಕನ್ನಡ ಬರೀಲಿಕ್ಕೆ ಓದಲಿಕ್ಕೆ ಬರಲ್ಲ, ಅವ್ರು ಮೂಲತಃ ತಮಿಳ್ನಾಡು. ಆದರೂ ಇಲ್ಲಿ ನಮ್ಮ ಕಾಲೇಜಲ್ಲಿ 1 ವರ್ಷದಿಂದ ಈವನ್ ಇದು ಒಂದು ಮೆಮೊರೆಂಡಮ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿದ್ದರೂ ಇಲ್ಲಿ ಅವ್ರ ಮೇಲೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ದೇರ್ಲಕಟ್ಟೆದ ಖಾಸಗಿ ಮೆಡಿಕಲ್ ಕಾಲೇಜ್ MBBS ಇಂಟರ್ನ್ಶಿಪ್ ಮಲ್ತೊಂದಿತ್ತಿನ ಕಲ್ಪುನ ಜವಂದಿ ಬೀದರ್ ಜಿಲ್ಲೆ ಆನಂದನಗರದ ವಿಜಯ ಗಾಯಕ್ವಾಡ್ ಪಂಪನರ್ನ ಮಗಲು ವೈಶಾಲಿ ಗಾಯಕ್ವಾಡ್ ಜೀವದೆತ್ತೊನ್ನ ಸಂಗತಿ ಐತಾರ ನಡೆತದಂಡು ಅರಿಗೆ 25 ವರ್ಷ ಪ್ರಾಯ ಆದಿತ್ತಂಡು. ದೇರ್ಲಕಟ್ಟೆದ ಖಾಸಗಿ ಮೆಡಿಕಲ್ ಕಾಲೇಜ್ MBBS ಇಂಟರ್ನ್ಶಿಪ್ ಕಲ್ತೊಂದಿತ್ತಿನ ಜವಂದಿ ವೃತ್ತಿ ಜೀವದೆತ್ತೊನ್ನ ಸಂಗತಿ ನಡೆತದಂಡು. ಬೀದರ್ ಜಿಲ್ಲೆ ಆನಂದನಗರದ ವಿಜಯ್ ಕುಮಾರ್ ಗಾಯಕ್ವಾಡ್ ಪಂಪನರನ ಮಗಲು ವೈಶಾಲಿ ಗಾಯಕ್ವಾಡ್ ಜೀವದೊತ್ತನ್ನರಂದು ತಿರಿದು ಬೈತಂಡು ಅರಿಗೆ 25 ವರ್ಷ ಪ್ರಾಯ ಆದಿತ್ತಂಡು. ಒಟ್ಟಿಗೂ ಕುತ್ತಾರದ ಸಿಲಿಕಾನ್ ಅಪಾರ್ಟ್ಮೆಂಟ್ ವಾಸ ಮಲ್ತೊಂದಿತ್ತರು. ಶನಿವಾರ ರಾತ್ರಿ ಇರುವೆರ್ಲ ಒಟ್ಟಿಗೂ ಪಾತಿರ್ದು ಬೇತೆ ಬೇತೆ ರೂಮ್ಲಿಗೆ ಜಪ್ಪರ ಪೊಯ್ನೇನು ಅಪಾರ್ಟ್ಮೆಂಟ್ದ ಕೆಲವರು ತೂತೇರು. ಐತಾರ ಕಾಂಡೆ 10 ಗಂಟೆಗಾಂಡಲ ವೈಶಾಲಿ ಪಿದಾಯಿ ಬರಂದೆ ಉಪ್ಪನಗ ಒಟ್ಟಿಗೆ ಕಲ್ಪನ ದೋಸ್ತಿ ರೂಮುಗು ಪೋದು ತೂನಗ ವೈಶಾಲಿ ಫ್ಯಾನ್ಗೆ ಬಲ್ಲು ಪಾಡ್ದು ಜೀವದ ತುನಿನ ಗೊತ್ತಾತನಂದು ದೂರು ಕೊಡ್ತೀರ. ಕೇರಳ ಪಾಲಕ್ಕಾಡ್ ಮೂಲದ ಕಲ್ಪನವರಿಯನ ವೈಶಾಲಿ ಪ್ರೀತಿ ಮಲ್ತೊಂದಿತ್ತದು ಅಕ್ಲನ ಅಭಿಪ್ರಾಯ ಭೇದ ಜೀವದ ತುನಿರ ಕಾರಣ ಅಂದು ಸುರೂತ ತನಿಖೆಡ್ದು ತಿರಿದು ಬೈದನಂದು ಪೊಲೀಸರು ಮಾಹಿತಿ ಕೊಡ್ತೀರ. ಈ ಬಗೆಟ್ಟು ಉಳ್ಳಾಲ ಪೊಲೀಸರು ಕೇಸ್ ಪಾಡ್ದು ಪಾಲಕ್ಕಾಡ್ ಮೂಲದ ಜವನನ ಬಂಧನ ಮಂತದ ವಿಚಾರಣೆ ಸಾಗದ. ಕುಡ್ಲನಗರಡು ಕೊರೋನಾ ಸೀಕ್ದಕ್ಲಡ
ಕುಡೊಂಜಿ ಒಮಿಕ್ರಾನ್ ತೋಜಿದು ಬೈದಂಡು ರಡ್ಡು ಬರವು ಸಂಸ್ಥೆಡು ಶನಿವಾರ 5 ಜನಕ್ಕೂ ಒಮಿಕ್ರಾನ್ ತೋಜಿದಿತ್ತಂಡು ಕುಡ್ಲನಗರಡು ಕೊರೋನಾ ಸೀಕದಕ್ಲೆಡ ಕುಡೊಂಜಿ ಒಮಿಕ್ರಾನ್ ತೋಜಿದಂಡು ಕೋವಿಡ್ ನಿಯಂತ್ರಣ ಮಲ್ತೊಂದುಪ್ಪುನ ವಲಯಾದ ಘೋಷಣೆ ಆತಿನ ಬರವು ಸಂಸ್ಥೆ ಒಂಜೇಟ್ ಕಲ್ಪನ ಒರ್ತಿಡ ಒಮಿಕ್ರಾನ್ ತೋಜಿದ್ರಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಸೋಮವಾರ ಮಾಹಿತಿ ಕೊಡ್ತೀರ ಕೊರೋನಾ ಪಾಸಿಟಿವ್ ಆದ 10 ದಿನ ಕರೆದ ಐತಾರ ಕೊಡ ಪರೀಕ್ಷೆಗೆ ದೊಂಡದ ಪಸನೀರ್ದೇದನ್ನು ಅಂದು ಅಧಿಕಾರುలు ತಿಳಿಪಾದಿರು ಜಿಲ್ಲೆಡು ಶನಿವಾರ ರಡ್ಡು ಬರವು ಸಂಸ್ಥೆಲಡು 5 ಜನಕ್ಕೂ ಒಮಿಕ್ರಾನ್ ಸೀಕ್ ವರದಿ ಆದಿತ್ತಂಡು ಜಿಲ್ಲೆಡು ರಡ್ಡು ಕೊರೋನಾ ಕ್ಲಸ್ಟರ್ ಉಂಡು ಐತಾರ ತೋಜಿನ ಹೊಸ ಒಮಿಕ್ರಾನ್ ಬಗೆಟ್ ಆರೋಗ್ಯ ಮಂತ್ರಿ ಡಾಕ್ಟರ್ ಸುಧಾಕರ್ ಟ್ವಿಟ್ಟರ್ಡ್ ಮಾಹಿತಿ ಕೊಡ್ತಾರೆ. ಸಾಮರ್ಥ್ಯ ಇಚ್ಛಾಶಕ್ತಿ ಅಭ್ಯಾಸ ನೀತಿ ನಿಯಮಲೆನ ಬದುಕಡು ಸೇರ್ಸಾವಂಡ ಪ್ರತಿಯೊರಿಲ ಸಾಧನೆ ಮಲ್ಪಲೆಂದು ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ ಡಾಕ್ಟರ್ PS ಎಡಪಡಿತಾಯರ್ ಪಂತಿರ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳಗರೋಡಿಡ್ ಕುರಿಯ ಗಣಪತಿ ಶಾಸ್ತ್ರಿ ಬೊಕ್ಕ ಸೀತಾರಾಮ್ ಕುಮಾರ್ ಕಟೀಲ್ರಿಗೆ ಬೋಳೂರು ದೋಗ್ರ ಪೂಜಾರಿ ಪ್ರಶಸ್ತಿ ಕುಡ್ದು ಆರು ಗುರ್ಕಾರ್ಮೆದ ಪಾತೆರ ಪಂಡೇರ ಬೋಳೂರು ದೋಗ್ರ ಪೂಜಾರಿ ನೆಂಪುದ ಯಕ್ಷಗಾನ ಕೇಂದ್ರ ನಿಸರ್ಗ ಮರಳಿದ ನೆಲೆಟ್ ರಡ್ಡು ಸರತಿ ಇರುವ ಬೊಕ್ಕ ರಡ್ಡು ಸರತಿ ಇರುವ 9ನೇ ಸಾಲದ ಬೋಳೂರು ದೋಗ್ರ ಪೂಜಾರಿ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಶನಿವಾರ ಕುಡ್ಲ ಕಂಕನಾಡಿದ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡ್ ನಡೆತಂಡು ಬೋಳೂರು ದೋಗ್ರ ಪೂಜಾರಿ ಯಕ್ಷಗಾನ ಕೇಂದ್ರದ ಕಾರ್ಯಗುರ್ಕಾರ್ಯರು ದಾಮೋದರ ನಿಸರ್ಗ ಎತ್ಕೊಂಡು ಸುರುತ ಪಾತಿರ ಪಂಡಿರು ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ ಡಾಕ್ಟರ್ PS ಎಡಪಡಿತಾಯರ್ನ ಗುರ್ಕಾರ್ಮಿಡ್ ಕಾರ್ಯಕ್ರಮ ಉದಿಪನಾಂಡ್ ಹಿರಿಯ ಯಕ್ಷಗಾನ ಭಾಗವತಿರು ಕುರಿಯ ಗಣಪತಿ ಶಾಸ್ತ್ರಿಯರಿಗೆ ರಡ್ಡು ಸರತ 1ನೇ ಸಾಲದ ದೋಗ್ರ ಪೂಜಾರಿ ಪ್ರಶಸ್ತಿ ಬೊಕ್ಕ ಆಟದ ಮಲ್ಲ ಪುದರ್ಪಡೆಯಿನ ಹಾಸ್ಯ ವೇಷದಾರ ಸೀತಾರಾಮ ಕುಮಾರ್ ಕಟೀಲ್ರಿಗೆ ರಡ್ಡು ಸರತ 29ನೇ ಸಾಲದ ದೋಗ್ರ ಪೂಜಾರಿ ಪ್ರಶಸ್ತಿನ ಬಿನ್ನೆರ್ನ ಸಿರಿಗೆಡು ಕೊಡ್ದು ಮರ್ಯಾದೆ ಮಲ್ತೆರು ಗೋಳಿತಡಿ ಗುತ್ತು ಗುರುಪುರದ ಗಡಿಕಾರ್ಯರು ವರ್ಧಮಾನ ದುರ್ಗಪ್ರಸಾದ ಶೆಟ್ಟಿ ಮಲ್ಲವಿನರಾದ ಪಾತಿರ್ದು ಎಟ್ಟೆಪ್ಪು ಬೇಕಿರು ಎಡಪಡಿತಾಯರು ಗುರ್ಕಾರ್ಮೆದ ಪಾತೆರ ಪಂಡದು ಪ್ರತಿಯೊರಿಲ ಸಾಮರ್ಥ್ಯ ಇಚ್ಛಾಶಕ್ತಿ ಎಟ್ಟೆ ಚಾತುರ್ಪು ಅಭ್ಯಾಸ ನೀತಿ ನಿಯಮಲೇನು ಬದುಕಡು ಸಿಡ್ಸವಂಡ ಸಾಧನೆ ಮಲ್ಪೊಲಿ ತಾನು ಆಟದ ಅಭಿಮಾನಿ ಆಟದ ಬಗೆಟ್ ದಿಂಚ ಗೌರವ ಉಂಡೊಂದು ಪಂಡಿರು ಕಂಕನಾಡಿಗರೋಡಿದ ಗುರ್ಕಾರ್ಯರು ಕೆ ಚಿತ್ತರಂಜನ್ ಬೋಳೂರು ದೋಗ್ರ ಪೂಜಾರಿ ಯಕ್ಷಗಾನ ಕೇಂದ್ರದ ಮರ್ಯಾದೆ ಗುರ್ಕಾರ್ಯರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸೈಂಟ್ ಅಲೋಷಿಯಸ್ ಕಾಲೇಜು ಉಪನ್ಯಾಸಕರು ಡಾಕ್ಟರ್ ರಾಕೇಶ್ ಪೂಜಾರಿ ಆಟದ ಹಿರಿಯ ಕಲಾವಿದರಾಯ್ನ ಸರ್ಪಂಗಳ ಈಶ್ವರ ಭಟ್ರು ಬೊಕ್ಕ ರವಿ ಅಲಿವುರಾಯ ವರ್ಕಾಡಿ ಪಾಲ್ದಿತ್ತೊಂಡಿರು. ಜೀವನದಲ್ಲಿ ಒಬ್ಬ ಸಾಧಕಿ ಅಂತ ಆಗಬೇಕಾದ್ರೆ ಪಂಚಮಂ ಕಾರ್ಯಸಿದ್ಧಿ ಹೇಳಿದಾಗೆ 5 ಅಂಶಗಳು ಗಮನೀಯ, ನಾವು ಗಮನಿಸಬೇಕಾಗತ್ತೆ. ಒಂದು ಸಾಮರ್ಥ್ಯ ಇಲ್ಲ ಇದ್ರೆ ನಾವು ಗಳಿಸಿಕೊಳ್ಳಬೇಕಾಗತ್ತೆ. ಸಾಮರ್ಥ್ಯ ಮಾತ್ರ ಸಾಕಾಗುದಿಲ್ಲ. 2ನೇ ಅಂಶ ಅಂತ ಹೇಳಿದ್ರೆ ಇಚ್ಛಾಶಕ್ತಿಯನ್ನು ಅಂಗಡಿಯಲ್ಲಿ ಖರೀದಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಕೊಂಡುಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಗಳಿಸಿಪಡಬೇಕಾಗತ್ತೆ, ಪಡ್ಕೊಳ್ಬೇಕಾಗತ್ತೆ. ಅಂತ ಒಂದು ದೃಢ ಸಂಕಲ್ಪ ನಾವು ಮಾಡಿಕೊಳ್ಬೇಕಾಗತ್ತೆ. ಇದು 2ನೇ ಅಂಶ. ಅರ್ಹವಾಗಿ ಅತ್ಯಂತ ಯೋಗ್ಯರನ್ನೇ ಪ್ರಶಸ್ತಿಗೆ ಆರಿಸಿದ್ದಾರೆ. ಇದು ಮುಂದಕ್ಕೂ ಅನುಕರಣೀಯವಾಗಲಿ, ಉದ್ದೇಶ ಸಫಲವಾಗಲಿ, ಯಕ್ಷಗಾನ ಉಳಿದು ಬೆಳೀಲಿ. ಇವತ್ತಿನ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಈ ಸುತ್ತಲಿನ ಸಮಾಜಕ್ಕೆ ಇಲ್ಲಿಯ ಶಕ್ತಿಗಳು ಅನುಗ್ರಹ ಮಾಡಲಿ, ಸದ್ಬುದ್ಧಿ ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಲಿ. ನಾವೆಲ್ಲರೂ ಮೊದಲು ದೇಶಪ್ರೇಮಿಗಳಾಗಿ ಸುತ್ತಲಿನ ಸಮಾಜದ ಹಿತವನ್ನು ಕಾಯ್ದುಕೊಂಡು ಬಾಳಿ ಬದುಕೋಣ. ಮುಗಿಸಿ 12ನೆಯ ತಿಂಗಳ ಕೊನೆಯ ದಿವಸದಂದು ಗೋಮತಿ ನದಿಯ ದಂಡೆಗೆ ನಾವು ಮುಟ್ಟಬೇಕು. ಆ ಸಂಕಲ್ಪಕ್ಕೆ ತೊಡಕಾಗಿರುವ ಈ ಪ್ರಕರಣವನ್ನು ನಾನು ಭೇದಿಸಲೇಬೇಕು. ಇದರ ರಹಸ್ಯವನ್ನು ಗಹನತೆಯನ್ನು ನನ್ನ ಪಾತ್ರೆಯಲ್ಲಿ ಅಳೆಯಲೇಬೇಕು. ಒಂದು ವೇಳೆ ಈ ಪ್ರಸಂಗಕ್ಕೆ ಯಾರಾದರೂ ತೊಡಕು ತಂದ್ರೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ
ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಕುಡ್ಲಾಬಕ ಪತ್ರಿಕಾ ಭವನ ಟ್ರಸ್ಟ್ದ ಒಟ್ಟು ಸೇರಿಗೆಡ್ ಐತಾರ ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಗೊಬ್ಬುದ ಕಲೋಟು ಜಿಲ್ಲಾ ವಾರ್ತಾ ಮಾಣಿಲೆನ ಗೊಬ್ಬುದ ಕೂಟ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಪ್ರೆಸ್ ಕ್ಲಬ್ ಕುಡ್ಲಾಬಕ ಪತ್ರಿಕಾ ಭವನ ಟ್ರಸ್ಟ್ದ ಒಟ್ಟು ಸಿರಿಗೆಡ ಐತಾರ ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಗೊಬ್ಬುದ ಕಲಟು ಗುಬ್ಬು ಅಟ್ಟಣೆ ಮಲ್ತದಿತ್ತೆರ. ಪತ್ರಕರ್ತರ ಸಂಘದ ಗುರುಕಾರ್ಯರ ಶ್ರೀನಿವಾಸ್ ನಾಯಕ್ ಇಂದಾಜೆ ಎತ್ಕೊಂಡಿರ ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಅಕ್ಷಯ ಶ್ರೀಧರ್ ಜಿಲ್ಲಾ ವಾರ್ತಾ ಮಾಣಿಲೆನ ಗೊಬ್ಬುದ ಕೂಟ ಉದಿಪನ ಮಲ್ತೆರ. ತನ್ನ ಬರೋ ಬೊಕ್ಕ ಗೊಬ್ಬು ರಂಗದ ಇಸೆಯಲಿನ ನೆಂಪು ಮಲ್ತೊನ್ನ ಅಕ್ಷಯ ಶ್ರೀಧರ್ ಗೊಬ್ಬುಡು ಪಾಲ್ದಿತ್ತೊನ್ನ ಸರ್ವೆರೆಗ್ಲ ಎಡ್ಡೆಪ್ಪು ಬೈಕೀರ. ಉದಯವಾಣಿ ಪತ್ರಿಕೆದ ಕುಡ್ಲ ಮುಖ್ಯಸ್ಥರಾದಿತ್ತಿನ ಹಿರಿಯ ವಾರ್ತಾಮಾಣಿ ಮನೋಹರ ಪ್ರಸಾದ್ ಪಾತಿರ್ದ್ ಟೀಮ್ ಇಂಡಿಯಾದ ಒತ್ತು ನಾಯಕಿಯಾದ ನಮ್ಮ KL ರಾಹುಲ್ ಗೊಬ್ಬೊಂದು ಪುನವು ಸಂತೋಷದ ಸಂಗತಿ. ಜಿಲ್ಲೆಡ್ದು ವಂದನರಾವ್ ಪೂವಮ್ಮ ಸಹನಾ ಕುಮಾರಿ ಮಮತಾ ಇಂಚ ಒಲಿಂಪಿಯನ್ಲೆನ್ ಕೊರ್ತ ಅಂಡ ಒಂಜಿ ರಣಜಿ ಟ್ರೋಫಿ ಗೊಬ್ಬು ನಡಪಾಯರೆ ಯೋಗ ಬೈದಜಿ ಅಶ್ವತ್ಥ 2 ವರ್ಷದುಂಬು ಒಂದುವೇ ಮೈದಾನಡು ಕೇರಳ ಕರ್ನಾಟಕ ನಡುಟು ಪಂಥ ನಡೆದದು ಕರ್ನಾಟಕ ಗೆಂದದಿತ್ತನಂದು ಪಂಡ್ಯರ. ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಪ್ರಧಾನ ಕಾರ್ಯಂತರ ಪುರುಷೋತ್ತಮ ಪೂಜಾರಿ ಪಾತಿರ್ದ್ ದಕ್ಷಿಣ ಕನ್ನಡ ಜಿಲ್ಲೆದ ಗೊಬ್ಬುದಕ್ಲೆಗ್ ಬೇಲೆ ಕೊರ್ಪಾಯರೆ ಮನೋಹರ ಪ್ರಸಾದ್ ಪ್ರಯತ್ನ ಮಲ್ಪಡು ಕುದುರೆಮುಖ ಕಂಪನಿದ ಅಧಿಕಾರುಲು ಮುಲ್ಪ ಉಲ್ಲೆರ. ಸಂಸ್ಥೆಡ್ ಒಂಜಿ ಕಬಡ್ಡಿ ಕೂಟ ಮಲ್ತಿರಂಡ ಮಾತಾ ಸಾಕರ ಕೊರ್ಪ ಇತ್ತೆ ಗೊಬ್ಬು ಬಿಡ್ದು ಬೇತೆ ಬೇಲೆ ಕೂಲಿ ಬೇಲೆಗ್ಲ ಪೋಪುನವು ಬೇಜಾರ್ದ ಸಂಗತಿಂದು ಪಂಡಿರ. ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಗುರುಕಾರ್ಯರು ಅಮರ್ನಾಥ್ ರೈ KIOCL ಹಿರಿಯ ಮ್ಯಾನೇಜರ್ ಮುರುಗೇಶ್ ಉಪನ್ಯಾಸಕರು ದೀಪು ಶೆಟ್ಟಿಗಾರ್ ಸಂಘದ ಪ್ರಧಾನ ಕಾರ್ಯಂತರ ಇಬ್ರಾಹಿಂ ಅಡ್ಕಸ್ಥಳ R ರಾಮಕೃಷ್ಣ ಬಿ ರವೀಂದ್ರ ಶೆಟ್ಟಿ ಇಂಚ ಪದಾಧಿಕಾರುಲು ಹಿರಿಯ ವಾರ್ತಾ ಮಾಣಿಲು ಪಾಲ್ದಿತ್ತೊಂಡ್ಯರು. ಭಾಸ್ಕರ್ ರೈ ಕಟ್ಟ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು ಅಕ್ಷಯ ಶ್ರೀಧರ್ ಕ್ರಿಕೆಟ್ ಗೊಬ್ಬುದ ಪಂಥಗೂ ಚಾಲನೆ ಕೊರಿಯರು. ಮೋಟು ಹಾಯ್ದು ಮುಂಗುಡುತ್ತೆ ಮೋಟು. ಬಹಳ ಸಂತೋಷದ ವಾತಾವರಣ. ಪತ್ರಕರ್ತರು ಈ ನೆಲೆಯಲ್ಲಿ ಇಷ್ಟು ಮಂದಿ ಸೇರುವುದು ನಮಗೆ ತುಂಬ ಸಂತೋಷಕರ ವಿದ್ಯಮಾನ ಮತ್ತು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಳ್ಳೆಯ ಪರಂಪರೆ. ಈಗಂತೂ ನಮ್ಮ ಭಾರತೀಯ ಅಂದರೆ ಟೀಮ್ ಇಂಡಿಯಾದ ಉಪನಾಯಕರಾಗಿ ನಮ್ಮ ಮಂಗಳೂರಿನ KL ರಾಹುಲ್ ಅವರು ಈಗ ಆಡ್ತಾ ಇರೋದು ನಮಗೆ ಭಾಳ ಸಂತೋಷ. ಅಂತೆಯೇ ನಾವು ಮಂಗಳೂರಿನಲ್ಲಿ ರಣಜಿ ಟ್ರೋಫಿಯನ್ನು ಒಂದು ಆಟವಾಡಿಸುವಂಥ ಒಂದು ಸನ್ನಿವೇಶ ಇವತ್ತಿಗೆ ಕೂಡ ಬರಲಿಲ್ಲ. ಸರಿಯಾಗಿ 62 ವರ್ಷಗಳ ಹಿಂದೆ ಏಕೈಕ ಪಂದ್ಯ ಈ ಮಂಗಳೂರಿನ ಈ ಕೇಂದ್ರ ಮೈದಾನಲ್ಲಿ ನಡೆದಿತ್ತು. ಕೇರಳದ ವಿರುದ್ಧ ಕರ್ನಾಟಕ ಜಯ ಸಾಧಿಸಿತು. ಅದರಲ್ಲಿ ಮಂಗಳೂರಿನವರೇ ಆದ ಪ್ರಾವಿಡೆಂಟ್ ಫಂಡಲ್ಲಿ ಸುನೀಲ್ ರಾವ್ ಇದ್ದಾರೆ. ಅವರ ತಂದೆ ಓಪನಿಂಗ್ ಆಟಗಾರರಾಗಿ ಮೊದಲ ಪಂದ್ಯದಲ್ಲಿ ಈ ಮೈದಾನಲ್ಲೇ ಅವರು ಶತಕ ಬಾರಿಸಿದವರು. ಆ ಬಳಿಕ ಇಲ್ಲಿ ನಮಗೆ ಕ್ರಿಕೆಟ್ ಸಾಧ್ಯ ಆಗಲಿಲ್ಲ. ಅನೇಕ ಕ್ರೀಡಾಪಟುಗಳು ತಮ್ಮ ಕ್ರೀಡೆಯನ್ನು ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಮಾತನ್ನು ಹೇಳಲಿಕ್ಕೆ ನನಗೆ ಬಹಳ ಬೇಸರ ಆಗ್ತದೆ. ಮಮತಾ ಪೂಜಾರಿ, ಸಹನಾ ಕುಮಾರಿ, ವಂದನರಾವ್ ಇಂಥವರನ್ನೆಲ್ಲ ಒಲಿಂಪಿಕ್ಸಿಗೆ ಕಳಿಸಿಕೊಟ್ಟಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡಾ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ನಾವು ಬಹಳ ವಂಚಿತರಾಗಿದ್ದೇವೆ. ದಯಮಾಡಿ ಪತ್ರಕರ್ತ ಮಿತ್ರರು ಇದರ ಬಗ್ಗೆ ಗಮನಹರಿಸಿ ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ, ಪರಿಶಿಷ್ಟ ಸಮುದಾಯಗೂ ದೆತ್ತದಿನ DC ಬುಡ್ದುಕೊರ್ನ ಭೂಮಿ ಮಂಜೂರು ಮಲ್ಪರೆ ಒತ್ತಾಯ ಮಲ್ತದ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆದ ಸಮನ್ವಯ ಸಮಿತಿದ ದುಂಬಾಳ್ತೆಡ್ ಸೋಮವಾರ ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ ಎದುರು ಒಂಜಿ ದಿನದ ಧರಣಿ ಸತ್ಯಾಗ್ರಹ ನಡಪಾಯರು. ಪರಿಶಿಷ್ಟ ಸಮುದಾಯಗೂ ದೆತ್ತಿದಿನ DC ಬುಡ್ದುಬಿಡ್ನ ಭೂಮಿ ಮಂಜೂರು ಮಲ್ಪರೆ ಒತ್ತಾಯ ಮಲ್ತದ ರಾಜ್ಯ ಬೊಕ್ಕ ಜಿಲ್ಲಾಡಳಿತದ ದಲಿತ ವಿರೋಧಿ ನೀತಿಗೆ ಎದುರಾದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸಂಘಟನೆದ ಸಮನ್ವಯ ಸಮಿತಿದ ದುಂಬಾಳ್ತಿಡ್ ಸೋಮವಾರ ಕುಡ್ಲಡ್ ಜಿಲ್ಲಾಧಿಕಾರಿ ಆಫೀಸ್ ಗಿಡದ ಎದುರು ಧರಣಿ ಪ್ರತಿಭಟನೆ ಕಾಣಿಸಿರುವಾಂಡ್. ಪ್ರಧಾನ ಸಂಚಾಲಕರು M ದೇವದಾಸ್ ಪಾತಿರ್ದ್ ಸರ್ಕಾರ ಎಂಕ್ಲೇಕೊರ್ನ ಭೂಮಿನ ಪಿರ ಎಂಕ್ಲೇಕೊರುಡು DC ಬುಡ್ದುಬುಡ್ನ ಜಾಗಿನೆ ಒತ್ತುವರಿ ಮಲ್ತೊನ್ನ ಕೆಲವು ಕುಳ ಆ ಜಾಗನ ಪರಿವರ್ತನೆ ಮಲ್ಪನ ಕುತಂತ್ರ
ಮುಡೆತರಂದ ದೂರಿಯರ ಪ್ರಧಾನ ಕಾರ್ಯಂತರ ಅಶೋಕ ಕೊಂಚಾಡಿ ಬಕ ನಾಯಕರ ಪ್ರತಿಭಟನೆ ಧರಣಿಡು ಪಾಲ್ಪಡೆದಿದ್ದರ. ಆಗ ಆಧರಿಸಿದ ಎಲ್ಲ ಜನರ ಹಂಚಿಕೆ ಆಗಿಲ್ಲ. ಅದರಲ್ಲಿ ಉಳಿಕೆ ಆದಂತ ಜಮೀನನ್ನ ಪ್ರಸ್ತುತ ಇರುವಂತ ಈ ನಿವೇಶನ ರೈತರಿಗೆ ಅಥವಾ ಕೃಷಿಯನ್ನು ಯಾರಿಗೆ ಮಾಡಲಿಕ್ಕೆ ಆಸಕ್ತಿ ಇದ್ದಾರೋ ಅದನ್ನು ಕೊಡಿ ಅಂತ ಸುಮಾರು ವರ್ಷದಿಂದ, ಸುಮಾರು 10-15 ವರ್ಷದಿಂದ ಕೇಳ್ತಾನೆ ಬಂದಿದ್ದೇನೆ. ನಾವು ಏನೋ ಜಿಲ್ಲಾಧಿಕಾರಿಗಳ ಕುಂದುಕೊರತೆ ಸಭೆಯಲ್ಲಿ ಪ್ರತಿ 3 ತಿಂಗಳಿಗೂ ಆಗ್ತಾ ಇತ್ತು. ಜೊತೆಗೆ ಸರ್ಕಾರದ ಗಮನ ಕೂಡ ತಂದಿದ್ದೇವೆ. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶನಿವಾರ ಶ್ರೀ ದತ್ತ ಮಹಾಯಾಗದ ಸಪ್ತಾಹ ಬಕ ಹರಿಕತೆ ಸಪ್ತಾಹ ಮುಗಿತಲಾಂಡ್ ಧರ್ಮ ಸಂದೇಶ ಮಧುಕರಿ ಸೇವೆ ಒಳ್ಳಿತೇರು ಉಯ್ಯಾಲೆ ಸೇವೆ ಮಾತ ನಡಪಾದಿತ್ತೇರು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ 8ನೇ ವರ್ಷದ ಷಷ್ಠ್ಯಬ್ದಿ ಸಂಭ್ರಮ ನಡ್ತೊಂದಿತ್ತು. ದತ್ತ ಮಹಾಯಾಗದ ಮುಗಿತಲ ಬಕ ಹರಿಕಥಾ ಪರಿಷತ್ತದ ನೆಲೆಟ ನಡತಿನ ಹರಿಕಥಾ ಸಪ್ತಾಹ ಮುಗಿತಲ ಕಾರ್ಯಕ್ರಮ ನಡೆತಂಡು ಕಾಂಡೆ ದತ್ತಮಾಲ ಪಾಡ್ನಕ್ಲನ ನಾಮ ಸಂಕೀರ್ತನೆ ಶೋಭಾಯಾತ್ರೆ ಅಟ್ಟಣೆ ಆದಿತ್ತಂಡು. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ ಶ್ರೀ ಮಾತಾನಂದಮಯಿ ಬಿನ್ನಿರ್ಬಕ ಷಷ್ಠಬ್ದಿ ಸಂಭ್ರಮ ಕೇಂದ್ರ ಸಮಿತಿದ ಪದಾಧಿಕಾರಿಲಿದ್ದ ಧರ್ಮ ಸಂದೇಶ ಕಾರ್ಯಕ್ರಮ ನಡೆತಂಡು. ಸ್ವಾಮೀಜಿಯರು ತುಡರ್ಬತ್ತದ ಕಾರ್ಯಕ್ರಮ ಉದಿಪನ ಮಲ್ತದ ಧರ್ಮ ಸಂದೇಶ ಕೊರಿಯರ ಉದ್ಯಮಿ ರೋಹಿತ್ ಡಿ ಶೆಟ್ಟಿ ನಗರಿಗುತ್ತು ಮಲ್ಲಬಿನರಾದ ಪಾಲ್ತಿತ್ತೊಂಡ್ಯರ. ಕೃಷ್ಣಯ್ಯ ಶೆಟ್ಟಿ, ವಾಮಯ್ಯ ಶೆಟ್ಟಿ, ಸುರೇಶ್ ರೈ, ಹರಿಕಥಾ ಪರಿಷತ್ತದ ಹರಿದಾಸರು, ಕೂಡ್ಲು ಮಹಾಬಲ ಶೆಟ್ಟಿ ಬಕ ಮಾತಾ ಪದಾಧಿಕಾರಿಗಳು ಒಟ್ಟುಗಿತ್ತೇರ. ಮಧ್ಯಾಹ್ನ ವೇದಬಕ ಗುರುಚರಿತ್ರೆ ಪಾರಾಯಣ ಮುಗಿತಲ, ದತ್ತ ಮಹಾಯಾಗ ಸಪ್ತಾಹದ ಮುಗಿತಲ ಪೂರ್ಣಾಹುತಿ ಮಹಾಪೂಜೆ ನಡಪಾಯರ. ಸ್ವಾಮೀಜಿಯರಿದ್ದ ದತ್ತ ಸಂಪ್ರದಾಯದಂಚ ಮಧುಕರಿ ಸೇವೆ ನಡೆತಂಡು ಊರು ಪರ ಊರ್ಲೆನ ಭಕ್ತಿರ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಶ್ರೀ ದತ್ತಾಂಜನೇಯ ದೇವಿರನ ಇಂಬು ನಟ್ಟೊಂಡ್ಯರ. ರಾತ್ರಿ ದೇವಿರಿಗೆ ರಂಗಪೂಜೆ ಒಳ್ಳಿತೀರದ ಉಚ್ಚೆ ಬಕ ಉಯ್ಯಾಲೆ ಸೇವೆ ಅಟ್ಟಣೆ ಮಂತದಿತ್ತೇರ. ಭಜನೆಗಳ ಬದುಕುಗಳ ಹೆಂಚಿನ ಸಂಬಂಧ, ಬದುಕುಗಳ ಭಜನೆಗಳ ಮುಟ್ಟದ ಸಂಬಂಧ ಉಂಟು. ಬಾ ಎಂದರೆ ಭಜಿಸು, ಜಾ ಎಂದರೆ ಜಪಿಸು, ನೆ ಎಂದರೆ ನೆನೆಯು, ಬಾ ಜಾ ನೆ ಅಡೆಗೆ ಮುಗಿಡು. ಅವಾಗ ಈ ಭಜನೆ ಮಲ್ಪಣ ಇಲ್ಲಾಡು ಈ ಭಜನೆದ ಅಜನೆ ಆಪನ ಅಲ್ಪ ಅಜ್ಞಾನ ಎನ್ಪಿನವು ಬಲ್ತಿರುಣಿಗೆ ಅಲ್ಪ ಅಡ್ತು ಅಲ್ಪ ಸುಜ್ಞಾನದ ಬೊಲ್ಪು ಮೋಡುಂಡು ಅಂದರ್ಥ. ಅವಾಗ ಭಜನೆ ಇಲ್ಲಿಲ್ಲಾಡು ಆವಡು ಭಜನೆ ಆಪಣ ಇಲ್ಲಡ್ಲ ಸುಖ ಶಾಂತಿ ನೆಮ್ಮದಿ ಉಂಡು. ಭಜನೆ ಆಪಣ ಇಲ್ಲಾಡು ಗಲಾಟೆ ಆವಂದು ಎನ್ನ ಲೆಕ್ಕೊಡು, ಖಂಡಿತ ಗಲಾಟೆ ಆವಂದು. ಐಕಾತು ಶಕ್ತಿ ಉಂಡ ಇಲ್ಲಾಡು, ದಾರಿದ್ರ್ಯಗಳು ಪಂದಿಗ ಇಲ್ಲಾಡು. ಕೆಲವು ಸರ್ ದೇವೆಲ್ಲ ಪರೀಕ್ಷೆ ಅನ್ಪಣಿದ್ದು ನೊಂತೆ ಜಾಗೃತಿ ಆವಡು ಮೇನ ಏತುಂಡು ತೂಕ ಅಂದವರು ಬರ್ಪೇರಿ ಪರೀಕ್ಷೆ ಅನ್ಪೇರೆ. ಅಪಗ ಪೋಡಿಪೇರಲ್ಲಿ ಕಷ್ಟಗಳು ಎಂದರೆ ಗೋಡೆಯಲ್ಲ, ಕಷ್ಟಗಳು ಎಂದರೆ ಸೋಪಾನಗಳು.
ರಾಮ ಎನ್ನುವಂತಹ ಈ 2 ಅಕ್ಷರದ ಯಾವ ಶಬ್ದ ಉಂಟೋ ಇದನ್ನು ಹೇಳುವುದರಿಂದ ಅವ್ಯಕ್ತವಾಗಿ ನಮ್ಮ ದೇಹದ ಒಳಗೆ ತುಂಬಿರ್ತಕ್ಕಂತಹ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಂತ ದಾಸರು ಅನೇಕ ಕೀರ್ತನೆಗಳನ್ನು ನಮಗೆ ಹೇಳಿದ್ದಾರೆ. ಕೋಟಿ ಜನ್ಮ ದುರಿತಗಳನ್ನು ಕ್ಷಣದಿ ನಾಶಗೈವ ಮಂತ್ರ, ಕೋಟಿ ಜನ್ಮ ದುರಿತಗಳನ್ನು ಕ್ಷಣದಿ ನಾಶಗೈವ ಮಂತ್ರ, ಸಾಟಿರದ ರಾಮರನೆ ಮೋಕ್ಷ ಗಳಿಸಿತು ರಾಮನೆಂಬ 2 ಅಕ್ಷರ, ರಾಮನೆಂಬ 2 ಅಕ್ಷರ. ಕುಟ್ಲ ಜಪ್ಪು ಮುಗೇರ್ದ ಆರ್ಯಯನೆ ಮರಾಠ ಸಮಾಜ ಸಂಘದ ರಡ್ಡು ಸರತ ಇರುವ 20ನೇ ಸಾಲದ ವರ್ಷದ ಮಹಾಸಭೆ ಬೊಕ್ಕ ಹೊಸ ಪದಾಧಿಕಾರಿಗಳ ಅಜಪು ಕಾರ್ಯಕ್ರಮ ಆರ್ಯ ಮರಾಠ ಭವನ ನಡೆತಂಡ ಸಂಘದ ಗುರ್ಕಾರ್ಯರು ಯತೀಂದ್ರ ಗುರ್ಕಾರ್ಮೆ ವಹಿಸ್ತಿತ್ತೇರು. ಕುಟ್ಲ ಜಪ್ಪು ಮುಗೇರ್ದ ಆರ್ಯಯನೆ ಮರಾಠ ಸಮಾಜ ಸಂಘದ ರಡ್ಡು ಸರತ 21ನೇ ಸಾಲದ ವರ್ಷದ ಮಹಾಸಭೆ ಬೊಕ್ಕ ಪದಾಧಿಕಾರಿಗಳ ಅಜಪು ಕಾರ್ಯ ಸಂಘದ ಗುರಿ ಕಾರ್ಯರು ಯತೀಂದ್ರ ಬಹುಮಾನ್ ದುಂಬಾಳ್ತೆಡ್ ಆರ್ಯ ಮರಾಠ ಭವನಡು ನಡತಂಡ ಮಹಾಸಭೆಟ್ಟು ಸಂಘದ ಬುಲೆಚಿಲು ಸಮಾಜದ ಏಳಿಗೆದ ಬಗೆಟ್ ಚರ್ಚೆ ನಡಪಾಯರು. ಕಾರ್ಯಂತರ ಬಿ ರಾಜೇಶ್ ಪಾಟೀಲ್ ಸಂಘದ ವರ್ಷದ ವರದಿ ಓದಿಯರು. ಕೋಶಾಧಿಕಾರಿ ಯು ಮೋಹನ್ ರಾವ್ ಬೋನ್ಸ್ಲೆ ಲೆಕ್ಕಪತ್ರ ದುಂಬುದಿಯರು. ಪದಾಧಿಕಾರಿಗಳ ಅಜಪ ನಡತಂಡ ಹೊಸ ಗುರುಕಾರ್ಯರಾದ ಶ್ರೀಧರ ರಾವ್ ಬಹುಮಾನ್, ಒತ್ತು ಗುರುಕಾರ್ಯರಾದ ನೀಲೋಜಿರಾವ್ ಬೋನ್ಸ್ಲೆ ಬೊಕ್ಕ ಗಾಯತ್ರಿ ಸೂರ್ಯನಾರಾಯಣ ಚವಾನ್, ಪ್ರಧಾನ ಕಾರ್ಯಂತರಾದ ಪ್ರದೀಪ್ ಚಂದ್ರ ಜಾಧವ್, ಜತೆ ಕಾರ್ಯಂತರಾದ ನಾರಾಯಣರಾವ್ ಲಾರ್ಡ್ ಬೊಕ್ಕ ಶಿಶುಪಾಲ್ ರಾವ್ ಭೋಸ್ಲೆ, ಕೋಶಾಧಿಕಾರಿ ಆರ್ ರಾಮೋಜಿರಾವ್ ವಾಗ್ಮಾನ್, ಒತ್ತು ಕೋಶಾಧಿಕಾರಿಯಾದ ನಾಗರಾಜರಾವ್ ಸಿಂಧ್ಯಾ, ಪುಂಜು ಸಂಚಾಲಿಕೆಯಾದ ಆಶಾ ಕಿರಣ್ ಸಪ್ಟೆಕ, ಯುವ ವೇದಿಕೆ ಸಂಚಾಲಿಕರಾದ ಶೈಲೇಶ್ ಬಹುಮಾನ್ ಮೊಕ್ಲೆನ ಮಾತೆರ್ನಲ ಒಪ್ಪಿಗೆಡು ಪದಾಧಿಕಾರಲಾದ ಜತೆರ. ಕುಲದೇವತೆ ಅಂಬಾ ಭವಾನಿ ಬೊಕ ಛತ್ರಪತಿ ಶಿವಾಜಿ ಮಹಾರಾಜರನ ಚಿತ್ರಪಟಕ್ಕೂ ಪೂರ್ಪ ನಮಸ್ಕಾರ ಸಂದಾಯರು. ಸಂಘದ ಗುರುಕಾರ್ಯರಾದ ಸೇವೆ ಸಂಧ್ಯಾದ ಕರಿದು ಪೋಯಿನ ಸುಂದರರಾಯರಿಗೆ ಮೌನ ಪ್ರಾರ್ಥನೆದ ಶ್ರದ್ಧಾಂಜಲಿ ಅರ್ಪಣೆ ಮಲ್ತೆರು. ಸಂಘದ ಹಿರಿಯರು ಸಮಾಜದ ಬಂಧುಲು ಪಾಲ್ದೆತೊಂಡ್ಯರು. ಶೈಕ್ಷಣಿಕ ಇರ್ಬೋದು, ಆರೋಗ್ಯ ಇರ್ಬೋದು, ಇನ್ನಿತರ ಕ್ರೀಡೆ, ಮಹಿಳಾ ಸಬಲೀಕರಣ ಇರ್ಬೋದು, ಯುವ ಸಬಲೀಕರಣ ಇರ್ಬೋದು, ಎಲ್ಲದಕ್ಕೆ ಸಮಾಜ ಸಂಘ ಸರ್ವತೋಮುಖ ಸಮಾಜದ ಎಲ್ಲರ ಯಶಸ್ಸಿಗಾಗಿ ನಿರಂತರ ಶ್ರಮಿಸ್ತಾ ಇದೆ ಅಂತ ಹೇಳೋದಕ್ಕೆ ಸಂತಸ ಪಡ್ತಾ ಇದ್ದೇವೆ. ಎಡಬದಿಯಲ್ಲಿರುವವರು ಶ್ರೀಯುತ ರಾಜೇಶ್ ಪಾಟೀಲ್ ರವರು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನನ್ನ ಬಲಬದಿಯಲ್ಲಿರುವವರು ಶ್ರೀಯುತ ಮೋಹನ್ ರಾವ್ ಬೋನ್ಸ್ಲೆ ಕೋಶಾಧಿಕಾರಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕುಟ್ಲ ಉರ್ವಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನಡು ಐತಾರ ಬಯ್ಯಗ್ ಬಾರಿ ಅಪರೂಪದ ಮಾಮಲ್ಲ ಇಸೇಸಾಯಿನ ಶ್ರೀಚಕ್ರ ಆರಾಧನೆ ಪೂಜೆ ನಡೆತಂಡು. ಕುಟ್ಲ ಉರ್ವಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನಡು ಡಾಕ್ಟರ್ ಶಿವಪ್ರಸಾದ್ ತಂತ್ರೆಯರ್ನ ಪೌರಾಹಿತ್ಯಡು ಬಾರಿ ಅಪರೂಪದ ಮಾಮಲ್ಲ ಇಸೇಸಾಯಿನ ಶ್ರೀಚಕ್ರ ಆರಾಧನೆ ಪೂಜೆ ಐತಾರ ಬಯ್ಯಗ್ ನಡೆತಂಡು. ಬ್ಯಾಂಕ್ ಆಫ್ ಬರೋಡದ ಜನರಲ್ ಮ್ಯಾನೇಜರ್ ಶ್ರೀಮತಿ ಗಾಯತ್ರಿ ಬೊಕ್ಕ ಬ್ಯಾಂಕ್ದ ಮಾತಾಧಿಕಾರಿಲು ಪೂಜೆಡು ಪಾಲ್ಗೊಂಡಿರು. ದೇವಾಲಯದ ಆಡಳಿತ ಮಂಡಳಿ ಗುರುಕಾರ್ಯರಾಯನ ಸುರೇಂದ್ರ ರಾವ್, ಶ್ರೀಧರಾಮನಿಯಾನಿ, ಗೋಪಾಲಕೃಷ್ಣ ರಾವ್, ಗೋಪಾಲಕೃಷ್ಣ ಪೂಜಾರಿ, ಗುರುಪ್ರಸಾದ್ ರಾವ್, ದೇವಾಲಯದ ಟ್ರಸ್ಟಿಲು ಬೊಕ್ಕ ಭಕ್ತಿರು ಪಾಲ್ದಿತ್ತೊಂದು ಶ್ರೀದೇವಿಯರನ ಇಂಬು ನಟ್ಟೊಂಡಿರು. ಪಗಲಿಡು ಬ್ರಾಹ್ಮರಿ ಮಹಿಳಾ ಮಂಡಳಿ ಅಶೋಕನಗರ ನೆತ್ತ ಸದಸ್ಯರೆಡ್ದು ಯಕ್ಷಗಾನ ತಾಳಮದ್ದಲೆ ನಡೆತಂಡು. ರಾತ್ರಿ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಕಾರ್ಲ ತಾಲೂಕು ಮಿಯಾರಡ್ ನಡತಿನ ಲವಕುಶ ಜೋಡುಕೆರೆ ಕಂಬಳೋಡು ಒಟ್ಟು 177 ಜೋಡು ಎರಕಲು ಪಾಲ್ದೊಂಡ. 24 ಗಂಟೆ ನಡತಿನ ಕಂಬಳೋಡು ಮುಗಿತಲ ಲೇಸು ಗೆಂದಿನಕ್ಲೆಗ್ ಇನಾಮು ಕೊಡ್ದು ಮರ್ಯಾದೆ ಮಲ್ತೇರು. ಕಾರ್ಲ ತಾಲೂಕು ಮಿಯಾರ್ ಕಂಬಳ ಸಮಿತಿ ಬೊಕ್ಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಒಟ್ಟಾದ ಕಂಬಳ ಸಮಿತಿ ಗುರ್ಕಾರ್ಯರು ಮಂತ್ರಿ ವಿ ಸುನಿಲ್ ಕುಮಾರ್ ದುಂಬಾಳ್ತೆಡ್ ನಡಪೈನ ಲವಕುಶ ಜೋಡುಕರೆ ಕಂಬಳೋಡು 157 ಜೋಡು ಎರಕಲು ಪಾಲ್ದಿತ್ತೊಂಡ. ಶನಿವಾರ ಕಾಂಡೆ ಶುರು ಆದಿತ್ತನ ಕಂಬಳ ಐತಾರ ಕಾಂಡೆ ಮುಗಿತಲ ಆಂಡ್. ಕನೆಪಲ ಯಗ್ಗೆದ ಪಂಥೋಡು 5 ಜೋಡು, ಅಡ್ಡಪಲ ಯಗ್ಗೆಡು 7 ಜೋಡು, ಬಲ್ ಮಲ್ಲೇಟು 14 ಜೋಡು, ಬಲ್ ಎಲ್ಲೇಟು 25 ಜೋಡು ಬೊಕ್ಕ ನಾಯರ್ ಮಲ್ಲೇಟು 39 ಜೋಡು, ನಾಯರ್ ಎಲ್ಲೇಟು 85 ಜೋಡಿ ಎರಕಲು ಕಂಬಳಗು ಜೈದ. ಕನೆಪಲಾಯ್ದ ಪಂಥೋಡು ವಾಮಂಜೂರ್ ತಿರುವೈಲಗುತ್ತು, ನವೀನ್ ಚಂದ್ರ ಆಳ್ವ ಬೊಕ್ಕ ಬೇಲಾಡಿ ಬಾವ, ಅಶೋಕ್ ಶೆಟ್ಟಿ ಮೊಕ್ಲೆನ ಎರಕಲು ಒಂಜಿ ಬೊಕ್ಕ ರೆಡ್ಡನೆ ಇನಾಮು ಗೆಂದದ.
ಅಡ್ಡಪಲೈಡ್ ನಾರಾವಿ ರಕ್ಷಿತ್ ಯುವರಾಜ ಜೈನ್ ಬೊಕ್ಕ ಬೋಳರ ತ್ರಿಶಾಲ್ ಕೆ ಪೂಜಾರಿ ಬಲ್ ಮಲ್ಲೇಟ್ ಪದವು ಕಾನಡ್ಕ ಫ್ಲೇವಿಡ್ ಸೋಜ ರಡ್ಡಿ ನಾಮ ಬಲ್ ಎಳ್ಳಿಟ್ ನೂಜಿಪಾಡಿ ಪ್ರಣಮ್ ಕುಮಾರ್ ಬೊಕ್ಕ ಅಲ್ಲಿಪಾದೆ ಕೇದಗಿ ದೇವಸ್ಯ ವಿಜಯ ವಿ ಕೋಟ್ಯಾನ್ ನಾಯರ್ ಮಲ್ಲೇಟ್ ಬೋಳದ ಗುತ್ತು ಸತೀಶ್ ಶೆಟ್ಟಿ ಬೊಕ್ಕ ಶಿರ್ಲಾಲ್ ನಡಿಬೊಟ್ಟು ಪದ್ಮರಾಜ್ ಹೆಗ್ಡೆ ನಾಯರ್ ಎಳ್ಳಿಟ್ ನಿಂಜೂರು ಮಾಳಿಗೆ ಮನೆ ಸುರೇಂದ್ರ ಹೆಗ್ಡೆ ಬೊಕ್ಕ ಬೈಂದೂರು ತಗ್ಗಡ್ಸೆ ನೀಲಕಂಠ ಹುಡಾರ್ ಇನಾಮ್ಲೆನ್ ಗೆಂದೇರು ಮುಗಿತಲ ಕಾರ್ಯಕ್ರಮಟ್ಟು ಬಿನ್ನೇರ್ನ ಸಿರಿಗಡ್ ಕಂಬಳ ಸಮಿತಿದ ಪದಾಧಿಕಾರಿಲಿತದ ಇನಾಮ್ಲೆನ್ ಕೊಡ್ದು ಮರ್ಯಾದೆ ಮಲ್ತೇರು ಕುಶ ಕರೆಕ್ಟ್ ಬೈಂದೂರು ತಗ್ಗರ್ಸದಾಗಲಿ ಲವ ಕರೆಕ್ಟ್ ನಿಂಜೂರು ಮಾಳಿಗೆ ಮನೆ ತಗಲಿ ಲವಕರತ್ತ ಕುಡರಿಂತ ಮಲ್ಲ ಸುದ್ದಿಲು ಕುಟ್ಲದ ಮೀನುಗಾರಿಕೆ ಕಾಲೇಜಿನ ವಿಶ್ವವಿದ್ಯಾನಿಲಯ ಮಲ್ಪರೆ ಒತ್ತಾಯ ಮಲ್ತದ ಎಕ್ಕೂರು ಕಾಲೇಜ್ ಕಲ್ಪನಕ್ನ ಪ್ರತಿಭಟನೆ ಡಿಸಿ ಬುರ್ದುಬುಡ್ನ ಜಾಗೆ ಸಂಬಂಧ ಕುಡ್ಲಡ್ ದಲಿತ ಸಂಘಟನೆದ ಸಮನ್ವಯ ಸಮಿತಿದ ಧರಣಿ ಪ್ರತಿಭಟನೆ ಕುರಿಯ ಗಣಪತಿ ಶಾಸ್ತ್ರಿ ಬೊಕ್ಕ ಸೀತಾರಾಮ್ ಕುಮಾರ್ ಕಟೀಲ್ರಿಗೆ ಬೋಳೂರು ದೋಗ್ರು ಪೂಜಾರಿ ಪ್ರಶಸ್ತಿದ ಮರ್ಯಾದೆ ಸಾಮರ್ಥ್ಯ ಅಭ್ಯಾಸ ನೀತಿ ನಿಯಮ ಎತ್ತಂಡ ಪ್ರತಿಯೊರಿನ ಸಾಧನೆ ಮಲ್ಪಲಿ ಡಾಕ್ಟರ್ PS ಎಡಪಡಿತಾಯ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ಶ್ರೀ ದತ್ತ ಮಹಾಯಾಗ ಸಪ್ತಾಹ ಬೊಕ್ಕ ಹರಿಕಥಾ ಸಪ್ತಾಹ ಮುಗಿತಲ ಸ್ವಾಮೀಜಿ ರೆಡ್ದು ಧರ್ಮ ಸಂದೇಶ ಕುಡ್ಲಡ್ ಜಿಲ್ಲಾ ಮಟ್ಟದ ವಾರ್ತಾ ಮಾಡಿಲಿನ ವರ್ಷದ ಬುಧಕೂಟ ಜಪ್ಪು ಮುಗೇರ್ ಆರ್ಯ ಮರಾಠ ಭವನಡು ಆರ್ಯ ಯನೆ ಮರಾಠ ಸಮಾಜ ಸಂಘದ ಮಹಾಸಭೆ ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು